ಮನೆಯ ಪಕ್ಕದಲ್ಲಿರುವ ಹೋಟೆಲಿನ ತ್ಯಾಜ್ಯ ನೀರು ಬಾವಿಗಳಿಗೆ ಸೇರುತ್ತಿರುವುದರಿಂದ ಕುಡಿಯಲು ಅಯೋಗ್ಯವಾಗಿದ್ದು, ಈ ಬಗ್ಗೆ ಪುರಸಭೆ ಸಹಿತ ವಿವಿಧ ಇಲಾಖಾಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಮೌನವಾಗಿದ್ದಾರೆಂದು ಗಾಂಧಿನಗರ ಪ್ರದೇಶದ ಜನರು ಆರೋಪಿಸಿದ್ದಾರೆ. ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯ ಗಾಂಧಿನಗರ ಪ್ರದೇಶದ ನಾರಾಯಣ ಅವರ ಮನೆಯ ಕುಡಿಯುವ ನೀರಿನ ಬಾವಿಗೆ ಪಂಚಮಿ ಎಂಬ ಹೆಸರಿನ ಹೋಟೆಲಿನ ತ್ಯಾಜ್ಯ ನೀರು ಕಳೆದ 4 ವರ್ಷಗಳಿಂದ ಸೇರುತ್ತಿರುವುದರಿಂದ ಕುಡಿಯಲು ಅಯೋಗ್ಯವಾಗಿದೆ. ಈ ಬಾವಿಯ ನೀರನ್ನು 5 ಕುಟುಂಬಗಳು ಉಪಯೋಗಿಸುತ್ತಾ ಬಂದಿರುತ್ತಾರೆ. ಬಾವಿಯ ನೀರು ಕಲುಷಿತಗೊಂಡಿದ್ದರಿಂದ ನೀರು ವಾಸನೆ ಬೀರುತ್ತಿತ್ತು. ಇದರಿಂದಾಗಿ ನೀರು ಕುಡಿಯಲು ಮತ್ತು ಇತರ ಕೆಲಸಗಳಿಗೆ ಬಳಕೆ ಮಾಡಲು ಸಾಧ್ಯವಾಗದೇ ಇದ್ದುದರಿಂದ ನಾರಾಯಣ ಅವರು ಮತ್ತೊಂದು ಬಾವಿಯನ್ನು ತೋಡಿದರು. ಆದರೆ ಇದೀಗ ಆ ಬಾವಿಯ ನೀರು ಕೂಡ ಕಲುಷಿತಗೊಂಡಿದ್ದು ಕುಡಿಯಲು ಮತ್ತು ಮನೆ ಬಳಕೆಗೆ ಸೂಕ್ತವಾಗಿಲ್ಲ. ಈ ಬಗ್ಗೆ ನಾರಾಯಣ ಮತ್ತು ಅನ್ನು ಅವರು ಪುರಸಭೆಗೆ ದೂರು ನೀಡಿದಾಗ ಪರಿಶೀಲಿಸಿದ ಅಧಿಕಾರಿಗಳು ಬಾವಿಗೆ ಪಂಚಮಿ ಹೋಟೆಲ್ನ ತ್ಯಾಜ್ಯ ನೀರಿನ ಒಸರಿನಿಂದಾಗಿ ಬಾವಿಯ ನೀರು ಕಲುಷಿತಗೊಂಡಿರುವ ಬಗ್ಗೆ ಪರಿಶೀಲಿಸಿ ಮೌಖಿಕವಾಗಿ ಸೂಕ್ತ ವ್ಯವಸ್ಥೆ ಮಾಡುವಂತೆ ಹೋಟೆಲ್ನವರಿಗೆ ಸೂಚಿಸಿದ್ದಲ್ಲದೆ ನೀಡಿದ ಕಾಲಾವಕಾಶದೊಳಗೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಶುದ್ಧೀಕರಣ ಘಟಕ ಸ್ಥಾಪನೆ ಮಾಡಿ ಉದ್ಯಮದ ತ್ಯಾಜ್ಯ ನೀರಿನ ಸಂಸ್ಕರಣೆಗೆ ಸಂಪರ್ಕ ಕಲ್ಪಿಸುವುದು ಹಾಗೂ ದೂರುದಾರರ ಬಾವಿ ನೀರನ್ನು ಸ್ವಚ್ಛಗೊಳಿಸಿಕೊಡುವ ವ್ಯವಸ್ಥೆ ಮಾಡತಕ್ಕದ್ದು. ಇಲ್ಲವಾದಲ್ಲಿ ತಮ್ಮ ಮೇಲೆ ಪುರಸಭಾ ಕಾಯ್ದೆಯಂತೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು. ಆದರೆ ಈವರೆಗೆ ಹೋಟೆಲಿನವರು ಯಾವುದೇ ವ್ಯವಸ್ಥೆಯನ್ನು ಮಾಡಿರುವುದಿಲ್ಲ. ಅಲ್ಲದೆ ಪುರಸಭೆಯ ಅಧಿಕಾರಿಗಳು ಕೂಡ ಮತ್ತೆ ಕ್ರಮ ಕೈಗೊಂಡಿಲ್ಲವೆಂದ ನಾರಾಯಣ್ ಮತ್ತು ಅನ್ನು ಅವರು ತಾವು ಪುರಸಭೆಗೆ ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ, ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗೆ, ಜಿಲ್ಲಾ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ, ಜಿಲ್ಲಾ ನಗರಾಭಿವೃದ್ಧಿ ಇಲಾಖೆಗೆ, ಮೂಡಬಿದ್ರೆ ತಹಶೀಲ್ದಾರ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ದೂರು ನೀಡಿದ್ದೆವು. ಆದರೆ ಪ್ರಯೋಜನವಾಗಿಲ್ಲ ಎಂದರು. ಪುರಸಭೆಯು 2 ದಿನಕ್ಕೊಮ್ಮೆ ನೀರು ಬಿಡುತ್ತಿರುವುದರಿಂದ ಪ್ರತಿದಿನ 1,000 ಹಣ ಕೊಟ್ಟು ಟ್ಯಾಂಕ್ ಮೂಲಕ ನೀರು ತರಿಸಿ ಉಪಯೋಗಿಸಲಾಗುತ್ತಿದೆ. ಬಡವರಾಗಿರುವ ತಮಗೆ ಹಣ ಕೊಟ್ಟು ನೀರು ತರಿಸಲು ಕಷ್ಟ ಸಾಧ್ಯವಾಗಿದೆ. ತಮ್ಮ ಮನೆಯಲ್ಲಿ ವಿಕಲಚೇತನ ಹುಡುಗನಿದ್ದು ಆತನಿಗೂ ಅಧಿಕ ನೀರಿನ ಅವಶ್ಯಕತೆ ಇದೆ ಮತ್ತು ನಮ್ಮ ದೈವಸ್ಥಾನದ ದೈವಗಳಿಗೂ ನೀರು ಇಡದಂತಾಗಿದೆ ಎಂದು ನಾರಾಯಣ ಅವರ ಪುತ್ರ ಮೋಹನ್ ಅವರು ತಿಳಿಸಿದ್ದಾರೆ. ನಮಗೆ ಕುಡಿಲಿಕ್ಕೆ ಇಲ್ಲಿಂದ ಈ ಒತ್ತಡದಲ್ಲಿ 5 ಮನೆ ಇದೆ. ನಮ್ಮ ಮಕ್ಕಳಿದ್ದಾರೆ ಮತ್ತು ತಾಯಿಯೆಲ್ಲ ಏಜ್ ಇದ್ದಾರೆ. ಅದಕ್ಕೆ ಕುಡಿಬೇಕಾಗಿರುವಾಗ ನಮಗೆ ಪಂಚಮಿ ಹೋಟೆಲಿಂದ ಬಂದ ನೀರು ನಮ್ಮ ಬಾವಿಗಳಿಗೆಲ್ಲ ಬಂದಿದೆ. ನಮಗೆ ಕುಡಿಯಲು ಯೋಗ್ಯವಿಲ್ಲ ಅಂತ ನಮಗೆ ಬಂತು. ಆಗ ನಾವು ಹೋಗಿ ಹೇಳಿದ್ದಕ್ಕೆ ಯಾವುದೇ ಅವರು ಉತ್ತರ ಕೊಡಲಿಲ್ಲ. ಮತ್ತು ನಾವು ಮುನ್ಸಿಪಾಲಿಟಿಗೆ, DC ಆಫೀಸ್ ಎಲ್ಲ ಕಡೆಗೆ, ತಾಲೂಕು ಎಲ್ಲ ಕಡೆಗೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ. ಆದರೂ ಸಹ ಅವರು ಬಂದು 1 ವರ್ಷ ಬಂದು ನೋಡಿದರು, ನೀರು ಕುಡಿಯಲು ಯೋಗ್ಯವಿಲ್ಲ ಅಂತೆಲ್ಲ ಹೇಳಿ ಆಮೇಲೆ ಯಾವುದೇ ಸುದ್ದಿ ಇಲ್ಲ. ಮತ್ತು ಈ ವರ್ಷ ಮತ್ತೆ ನಾವು ಅದೇ ರೀತಿ ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ. ನಾವು ದಿವಸಕ್ಕೆ ನಮಗೆ ನೀರು ಬೇಕಾದರೆ 1,000 ಬೇಕು. ನಾವು ದುಡ್ಡು ತಿನ್ನೋರು, ನಮಗೆ ಹಣ ಇಲ್ಲ. ನಾವೇನಾದರೂ ವ್ಯವಸ್ಥೆ ಮಾಡಿ ತರೋದು. ಆದರೆ ಪುರಸಭೆ ಆಗಲಿ, ಹಾಗೆ ಹೋಟೆಲ್ ಅವರಾಗಲಿ ಯಾರೂ ಸಹ ನಮಗೆ ಯಾವುದೇ ಒಂದು ರೀತಿಯ ಉತ್ತರ ಕೊಡಲಿಲ್ಲ. ನಮ್ಮ ಬಾವಿಯಲ್ಲಿ ಈ ಥರ ಇದೆ. ನಮ್ಮ ಅಮ್ಮ ಇದ್ದಾರೆ, ಮನೆಯಲ್ಲೆಲ್ಲ ಫ್ಯಾಮಿಲಿಯೆಲ್ಲ ಇದೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. 4 ವರ್ಷ ಪಂಚಮಿ ಹೋಟೆಲ್ ಓಪನ್ ಮಾಡಿಬಿಟ್ಟು ಎಂಗ್ಳಿಗೆ ನೀರಿದ್ದು ಅದನ್ನ ವೇಸ್ಟ್ ನೀರಿದ್ದು ಬೈದ್ವಿ ಅಂಚೆ ಬೈದು ನಡೆದ ಎಂಗ್ಳೆ ಪಟ ನೀರಿದ್ದು ಅದೆಲ್ಲ ದೂರ ಕೊಟ್ಟು ಐತಿ ಅದು ನೀರು ವ್ಯವಸ್ಥೆ ಮಾಡ್ತು ಕೊಡ್ತಾರೆ ಅವ್ರು ಕೊಡ್ತೀವಿ. 4 ವರ್ಷಕ್ಕಾಗ್ತದೆ. 4 ವರ್ಷ ನಡೆದಾಗ ಮೂಲ ನೀರು ಹಾಳಾಗೋಸ್ಕರ ಮೂಲ ದೈವ ನೀರು ದೀಪನ್ನ ಜಾಗ ದೇವಸ್ಥಾನ ಇತ್ತು. ಅದಕ್ಕೆ ನೀರು ತಿಕ್ಕಿದ್ದಂಗೆ ಹೆಂಗೆ ಪಲಾಯನ ಮಾಡಿ ಕೂಡ ಸೇರಿದ್ದು ಮಿತ್ತದ ಇಟ್ಟು 10% ಗೂಗಲ್ ಮಾಡ್ತಾರೆ. ಐಕ್ಕೆಲ್ಲ ಬರ್ತದೆ, ಐಕ್ಲ ಪರ್ದೈತಿ ದೇವಸ್ಥಾನ ನೀರು ಹೊರಗೆ ಇತ್ತು. ಕೆಂಚಿನ ಪುನಃ ಕೂಡ ಮೋಟ್ರ್ ಹಾಕಿ ಕೊಡ್ಕೊಂಡು ನೀರೆಲ್ಲ ಹಾಕಿ ಕೂಡ ಕೊಡ್ತು ನೀರು ಅದಕ್ಕೆಲ್ಲ ಸರಿ ಮಾಡ್ಕೊಂಡು ಪುರಸಭೆಗೆಲ್ಲ ಕೊಡ್ತೀವಿ. ಏನೆಲ್ಲ ಮುಂದಿಚ್ಚಿ ಇದಕ್ಕೆ ನೆಗಡಿ ಏನೆಲ್ಲ ಹಾಕಿ ಸಾಧಿಕ. ಪ್ರೇಮಶ್ರೀ V4 ನ್ಯೂಸ್ ಕಲ್ಲಬೆಟ್ಟು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex.
InvestMart. Invest in Mangaluru.